ಆರ್ಎಸ್ಎಸ್ ಇಲ್ಲದೆ ಇದ್ರೆ ಭಾರತವಿಂದು ಇನ್ನೊಂದು ಪಾಕಿಸ್ತಾನವಾಗ್ತಾ ಇತ್ತೆ ಎಂದು ಸಚಿವ ಈಶ್ವರಪ್ಪ ಹೇಳಿಕೆಗೆ ಕಾಂಗ್ರೆಸ್ ಹಿರಿಯ ಮುಖಂಡ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ತಿರುಗೇಟನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಮುಖಂಡ ಈಶ್ವರಪ್ಪ ಅವರು ಇತಿಹಾಸ ಕಲಿಯುವ ಅಗತ್ಯವಿದೆ. ದೇಶ ಸ್ವತಂತ್ರ ಆಗುವ ಸಂದರ್ಭ ದೇಶ ವಿಭಜಿಸಲು ಮೊದಲ ಧ್ವನಿ ಎತ್ತಿದ್ದು ವಿಎಚ್ಪಿ ಆಗಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಬಿಜೆಪಿಯವರು ಸೇರಿದ್ದರು ಎಂಬುದನ್ನು ಮರೆಯಬಾರದು. ದೇಶದ ವಿಭಜನೆಗೆ ಮುಸ್ಲಿಮರಿಗಿಂತ ಹೆಚ್ಚಾಗಿ ಇವರ ಸಂಘಟನೆಗಳ ಧ್ವನಿ ಜೋರಾಗಿ ಕೇಳಿಬಂದಿತ್ತು. ಇತಿಹಾಸದ ಅರಿವು ಇಲ್ಲದ ಈಶ್ವರಪ್ಪ ಅವರು ಇತಿಹಾಸದ ಪುಟಗಳನ್ನು ತಿರುವಿ ಓದುವ ಅವಶ್ಯಕತೆ ಇದೆ ಎಂದು ವಾಗ್ದಾಳಿಯನ್ನ ನಡೆಸಿದರು. ಇದೇ ಸಂದರ್ಭ ರೈತರ ಹೋರಾಟದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ನಡೆಯನ್ನ ಖಂಡಿಸಿದ ಅವರು, ಪ್ರಧಾನಿಯವರು ಸರ್ವಾಧಿಕಾರಿಯಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈಗ ಅಲ್ಲಿ ರೈತರದ್ದು ಚಳವಳಿ ಆಗ್ತಾಯಿದೆ. ಒಬ್ಬ ಕೇಂದ್ರದ ಗೃಹ ಸಚಿವ, ಅವನ ಮಗ ಅಲ್ಲಿ ರೈತರು ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಅದು ಅವರ ಮೇಲೆ ತನ್ನ ಜೀಪನ್ನು, ತನ್ನ ವೆಹಿಕಲನ್ನು ಮೇಲೆ ಅವರನ್ನು ಹಾರಿಸಿ 4 ಜನರನ್ನು ಕೊಂದು ಅನೇಕರಿಗೆ ಗಾಯ ಮಾಡಿ ಹೋಗತಕ್ಕಂಥ ದೌರ್ಜನ್ಯ ಏನಿದೆ, ಬಹುಶಃ ಇದು ದೇಶದ ಇತಿಹಾಸದಲ್ಲೇ ಮೊದಲು ಅಂತ ಹೇಳಬೇಕಾಗ್ತದೆ. ಯಾಕಂದರೆ 3-4 ತಿಂಗಳುಗಳಿಂದ ರೈತರು ಈ 3 ರೈತ ವಿರೋಧಿ ಕಾನೂನುಗಳ ವಿರುದ್ಧ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಪ್ರಧಾನಿಯಾಗಿದ್ದವ ಅವರ ಜೊತೆಯಲ್ಲಿ ಮಾತುಕತೆ ಮಾಡೋ ಬದಲು ಅಥವಾ ಮಾತುಕತೆ ಕರೆಯೋ ಬದಲು ಅಥವಾ ಕಾನೂನು ಅವರ ದೃಷ್ಟಿಯಲ್ಲಿ ಚೆನ್ನಾಗಿರ್ಬೋದು, ಆದರೆ ರೈತರ ದೃಷ್ಟಿಯಲ್ಲಿ ಅದು ರೈತ ವಿರೋಧಿ ಕಾನೂನು ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು 3-4 ತಿಂಗಳುಗಳಿಂದ ಇಡೀ ದೇಶದಲ್ಲಿ ಚಳವಳಿ ಮಾಡ್ತಾ ಇರುವಾಗ ಸಜ್ಜನಿಕೆಯ ದೃಷ್ಟಿಯಿಂದ ಪ್ರಧಾನಿ ಆಗಿದ್ದವರು ಮಾತಾಡಬೇಕಿತ್ತು. ಈ ಬಿ ಜೆ ಪಿಯವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಸೇರಿದ್ದನ್ನು ಮರಿಬಾರ್ದು. ಇವರು ಇವತ್ತು ದೇಶ ವಿಭಜನೆ ಆಗಬೇಕಾದ್ರೆ ಪಾಕಿಸ್ತಾನದ ಪರವಾಗಿ ಮುಸ್ಲಿಮರ ಧ್ವನಿಗಿಂತಲೂ ಹೆಚ್ಚಾಗಿ ವಿಶ್ವ ಹಿಂದೂ ಪರಿಷತ್ತು ಏನಿದೆ, ಈ ಬಿ ಜೆ ಪಿ ಅಥವಾ ಈ ಆರ್ ಎಸ್ ಎಸ್ಸಿನ ಒಂದು ವಿಂಗಿ ಏನಿದೆ, ಅವರೇ ದೇಶ ವಿಭಜನೆ ಆಗಬೇಕು ಅಂತೇಳಿ ಪ್ರಥಮ ಧ್ವನಿ ದೇಶದಲ್ಲಿ ಅವರು ಮಾಡಿದ್ದು, ಮುಸ್ಲಿಮರಲ್ಲ. ಆಮೇಲೆ ಜಿನ್ನಾ ಇದನ್ನು ತಗೊಂಡ್ರು. ಆದ್ದರಿಂದ ಈ ದೇಶದ ವಿಭಜನೆ ಆಗಲಿಕ್ಕೆ ಮೂಲ ಕಾರಣ ಅದೇ. ಆದ್ದರಿಂದ ದೇಶದ ಇತಿಹಾಸ ಇಲ್ಲದವರು ಬಹುಶಃ ಈಶ್ವರಪ್ಪನವರು ದಯಮಾಡಿ ಇತಿಹಾಸದ ಪುಟಗಳನ್ನು ಮಗುಚಿ ನೋಡಬೇಕು. ಎಲ್ಲಿಂದ ಪ್ರಾರಂಭ ಆಯಿತು ಈ ದೇಶದ ವಿಭಜನೆ, ಎಲ್ಲಿಂದ ಇವತ್ತು ದೇಶದ ವಿಭಜನೆಗೆ ಆ ಕರೆ ಬಂತು ಅಂತ ಎಂಬುದನ್ನು ಅವರು ವಿಚಾರ ಮಾಡಬೇಕಾಗ್ತದೆ. ಬಹುಶಃ ಇತಿಹಾಸದ ಪಾಠಗಳನ್ನು ಪುನಃ ಕಲಿಬೇಕು ಅಂತೇಳಿ ನಾನು ಈಶ್ವರಪ್ಪನವರಿಗೆ ಹೇಳ್ತಾ ಇದ್ದೇನೆ.